ಇನ್ನೇನು ಕೆಲವೇ ದಿನಗಳಲ್ಲಿ ಶ್ರೀಕೃಷ್ಣನ ಜನ್ಮಾಷ್ಟಮಿ ಹಬ್ಬವನ್ನು ವಿವಿಧೆಡೆಗಳಲ್ಲಿ ಆಚರಿಸಲಾಗುತ್ತಿದೆ. ಈ ಹಬ್ಬ ಧಾರ್ಮಿಕವಾಗಿ ಎಷ್ಟು ಮುಖ್ಯವೋ ವಿಭಿನ್ನ ಆಚರಣೆಯಿಂದಲೂ ಅಷ್ಟೇ ಪ್ರಸಿದ್ಧಿಯನ್ನ ಪಡೆದಿದೆ. ಇದೀಗ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಮುಂಚಿತವಾಗಿ ಇಬ್ಬರು ಪುಟಾಣಿಗಳು ಕೃಷ್ಣನ ಅವತಾರದಲ್ಲಿ ಎಲ್ಲರ ಮನಗೆದ್ದಿದ್ದಾರೆ. ಮಾತ್ರವಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಈ ಫೋಟೋ ಸಖತ್ ವೈರಲ್ ಆಗ್ತಿದೆ. ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮಕ್ಕಳಿಗೆ ಕೃಷ್ಣ ಮತ್ತು ರಾಧೆಯ ವೇಷ ಹಾಕಿ ಅಲಂಕರಿಸಲಾಗುತ್ತಿದೆ. ಮಕ್ಕಳಿಗೆ ಕೃಷ್ಣ ವೇಷ ತೊಡಿಸಿದಾಗ ಆ ನಿಷ್ಕಲ್ಮಶ ಮನಸ್ಸಿನ ಮಗು ತೇಟ್ ಭಗವಾನ್ ಸ್ವರೂಪದಂತೆ ಕಾಣುತ್ತದೆ. ಅಂತಹುದೇ ಕೃಷ್ಣ ವೇಷದ ಫೋಟೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಿದೆ. ಹೌದು, ಮಂಗಳೂರಿನ ಇಬ್ಬರು ಪುಟಾಣಿಗಳಾದ ಸಾನ್ವಿ ರಾಜೇಶ್ ಮತ್ತು ಆರ್ವಿ ಪ್ರೀತಮ್ ಅವರು ಕೃಷ್ಣನ ಅವತಾರದ ಮೂಲಕ ಮಿಂಚುತ್ತಿದ್ದಾರೆ. ಮಂಗಳೂರಿನ ಸಾನ್ವಿ ರಾಜೇಶ್ ಅವರು ಕೃಷ್ಣನ ಮೂಲಕ ಮಿಂಚುತ್ತಿದ್ದು, ಪ್ರದೀಪ್ ಆಚಾರ್ಯ ಅವರು ಮುಖದ ವರ್ಣಿಕೆಯನ್ನ ಅದ್ಭುತವಾಗಿ ರಚಿಸಿದ್ದಾರೆ. ಇನ್ನು ಕ್ಯಾಮೆರಾದಲ್ಲಿ ವಿಕ್ರಮ್ ರಾವ್ ಅವರು ಸಹಕಾರ ನೀಡಿದ್ರೆ, ಇವರಿಗೆ ಲೈಟ್ಸ್ನಲ್ಲಿ ಸಂತೋಷ್ ಪರಿವಾರ್ ಕೈ ಜೋಡಿಸಿದ್ದಾರೆ. ಇನ್ನು ಆರ್ವಿ ಪ್ರೀತಮ್ಗೆ ನರ್ತನ ಆರ್ಟ್ಸ್ನವರು ಮುಖದ ವಿನ್ಯಾಸವನ್ನ ರಚಿಸಿದ್ದು, ಅವರಿಗೂ ಕ್ಯಾಮೆರಾದಲ್ಲಿ ವಿಕ್ರಮ್ ರಾವ್ ಸಹಕಾರ ನೀಡಿದ್ದು, ಲೈಟ್ಸ್ನಲ್ಲಿ ಅನೂಪ್ ಮಂಜೇಶ್ವರ ಸಹಕಾರವನ್ನ ನೀಡಿದ್ದಾರೆ. ರಕ್ಷಿತ್ ಚಿನ್ನು ಅವರ ಫೋಟೋಗ್ರಫಿ ಮೂಲಕ ಕೃಷ್ಣನ ಅವತಾರದ ಫೋಟೋ ಎಲ್ಲರ ಕಣ್ಮನ ಸೆಳೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.